ಮಂಗಳೂರು ಬಿಕರ್ನಕಟ್ಟೆಯ ಕಾರ್ಮೆಲ್ ಹಿಲ್ನಲ್ಲಿರುವ ಬಾಲ ಯೇಸುವಿನ ಪುಣ್ಯಕ್ಷೇತ್ರದಲ್ಲಿ ವಾರ್ಷಿಕ ಮಹೋತ್ಸವವು ಜನವರಿ 14 ಹಾಗೂ 15ರಂದು ಅದ್ದೂರಿಯಾಗಿ ನಡೆಯಲಿದೆ. ಇದರ ಅಂಗವಾಗಿ ಮಹೋತ್ಸವದ ಹೊರೆಕಾಣಿಕೆಯು ಜನವರಿ 3ರಂದು ಕುಲಶೇಖರದ ಹೋಲಿ ಕ್ರಾಸ್ ಚರ್ಚ್ನಿಂದ ಆರಂಭಗೊಂಡಿತು. ಹೊರೆಕಾಣಿಕೆಯ ಅಂತಿಮ ಭಾಗದಲ್ಲಿ ಸಹಬಾಳ್ವೆ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು. ಅನಂತರ ಸಂತ ಅಲೋಷಿಯಸ್ ವಿಶ್ವವಿದ್ಯಾಲಯದ ಉಪಕುಲಪತಿ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಧ್ವಜಾರೋಹಣವನ್ನ ಮಾಡಿದ್ರು. ಕೋರ್ಡೆಲ್ ಚರ್ಚ್ನ ಸಹಾಯಕ ಗುರು ವಂದನೀಯ ಗುರು ವಿಜಯ್ ಮೊಂತೆರೋ ಆಶೀರ್ವಚನ ನೀಡಿದ್ರು. ಕೋರ್ಡೆಲ್ ಚರ್ಚ್ನ ಉಪಾಧ್ಯಕ್ಷರಾಗಿರುವ ರೂತ್ ಧ್ವಜ ಹಾರಿಸಿ ಕಾರ್ಯಕ್ರಮವನ್ನ ಉದ್ಘಾಟಿಸಿದ್ರು. ಈ ಸಂದರ್ಭ ಕಾರ್ಮೆಲ್ ಮಠದ ಮಠಾಧೀಶ ವಂದನೀಯ ಗುರು ಮೆಲ್ವಿನ್ ಡಿಕೋನ್ನ, ಬಾಲ ಯೇಸುವಿನ ಪುಣ್ಯಕ್ಷೇತ್ರದ ವ್ಯವಸ್ಥಾಪಕ ವಂದನೀಯ ಗುರು ಸ್ಟೀವನ್ ಪಿರೇರಾ, ಕಾರ್ಪೊರೇಟರ್ ಭಾಸ್ಕರ ಮೊಯ್ಲಿ ಹಾಗೂ ಇನ್ನಿತರ ಪೂಜ್ಯ ಗುರುಗಳು, ಧರ್ಮ ಭಗಿನಿಯರು ಉಪಸ್ಥಿತರಿದ್ದರು. ಜವಾಬ್ದಾರಿ ಕರ್ತವ್ಯ ನಮ್ಗೆಲ್ರಿಗೂ ಇದೆ. ನಮ್ಮಲ್ಲಿ ಸಹಬಾಳ್ವೆ ಇದಕ್ಕೆ ನಾವು ಬಹಳಷ್ಟು ನಾವು ಸಹಜವಾಗಿ ಮನುಷ್ಯರು ಜೊತೆಯಾಗಿ ಬದುಕ್ತೀವಿ. ನನಗೆ ಬಾಲ್ಯದಲ್ಲಿ ಕುಳಾಯಿಯಲ್ಲಿ ನನ್ನ ಮನೆಯಿಂದ ಒಂದು ಸ್ವಲ್ಪ ದೂರ ಹೋದ್ರೆ ಒಂದು ಮೈದಾನ ದಾಟಿದ್ರೆ ಥೋಮಸ್ ಅವರ ಮನೆ ಇತ್ತು. ಥೋಮಸ್ ಅವರ ಮಗ ಐವಿ ಅಂತ ಕರೀತಾ ಇದ್ವಿ. ಅವನು ನನಗೆ ಬಹಳ ಬಾಲ್ಯದ ಗೆಳೆಯ.
ನಾವು ಒಟ್ಟಿಗೆ ಹೈಸ್ಕೂಲ್ಗೆ ಹೋಗ್ತಾ ಇದ್ವಿ. ನಾನು ಬೆಳಿಗ್ಗೆ ಎದ್ದು ಶಾಲೆಗೆ ಹೋಗುವಾಗ ಅವನ ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗಿ ಅವನನ್ನು ಕರ್ಕೊಂಡು ನಡ್ಕೊಂಡು ಕುಳಾಯಿಂದ ಹೊಸಪೆಟ್ಟಾಗಿ ವಿದ್ಯಾದಾಯಿನಿವರೆಗೆ ನಡ್ಕೊಂಡು ಹೋಗ್ತಾ ಇದ್ವಿ. ದಿನ ಬೆಳಿಗ್ಗೆ ಥೋಮಸ್ ಅಣ್ಣನ ಮನೆಗೆ ಹೋಗಿ ಐವನನ್ನ ಕರ್ಕೊಂಡು ಒಟ್ಟಿಗೆ ಹೋಗುವಂಥದ್ದು. ಐವನ್ನ ತಾಯಿ ಏನಾದರೂ ತಿಂಡಿ ಕಿಂಡಿ ಕೊಟ್ಟರೆ ಅದನ್ನ ತಿಂತಾ ಇಬ್ರು ಅವನ ಚೀಲದಲ್ಲಿ ಇಟ್ಕೊ. ಅವ್ರು ಸ್ವಲ್ಪ ಅನುಕೂಲ ಇದ್ರು. ಅವನ ತಂದೆ ಥೋಮಸ್ ಅನ್ನ ಪೋಸ್ಟ್ ಮ್ಯಾನ್ ಏನೋ ಕೆಲಸದಲ್ಲಿದ್ರು. ನಾವು ಸ್ವಲ್ಪ ಬಡವರು. ತಿಂಡಿ ಗಿಂಡಿ ಇಟ್ಕೊಂಡ್ ಬರ್ತಾ ಇದ್ದ, ತಿಂತಾ ಹೋಗ್ತಾ ಇದ್ವಿ. ಈಗಲೂ ಆ ಗೆಳೆತನ ಇದೆ. ಈಗ ಅವನು ಪಡುಬಿದ್ರೆ ಹತ್ರ ಒಂದು ಫ್ಯಾಕ್ಟ್ರಿ ಎಲ್ಲ ಮಾಡಿದ್ದಾನೆ. ಸ್ವಲ್ಪ ಈಗಲೂ ಅವನು ಕೂಡ ಒಳ್ಳೆ ಅನುಕೂಲ ಆಗಿದ್ದಾನೆ. ಆ ಪ್ರೀತಿ ಇದೆ. ನಮ್ಮಲ್ಲಿ ಒಬ್ಬ ಯಶೋಧರ ಅಂತ ಗೆಳೆಯ ಇದ್ದ. ನಾವು ಒಟ್ಟಿಗೆ ಬಾಲ್ಯದಲ್ಲಿ ಒಟ್ಟಿಗೆ ಕುಲ ಎಲ್ಲ ಆಟ ಆಡ್ತಾ ಇದ್ದದ್ದು. ಒಟ್ಟಿಗೆ ಇದ್ದವ್ರು. ಅವಾಗ ನಮ್ಗೆ ಏನಿಲ್ಲ. ಅವನ ಮನೆ ಸುತ್ತ ಕಾಡು ಗಿಡಲ್ಲಿತ್ತು. ಅಳಿಲು ಪಾರಿವಾಲೆಲ್ಲ ಹಿಡ್ಕೊಂಡು ತಂದು ನನಗೆ ಕೊಡ್ತಾ ಇದ್ದ. ನಾನು ಅದನ್ನು ಸಾಕ್ತಾ ಇದ್ದೆ. ಯಕ್ಷಗಾನಗಳು ನೋಡ್ತಾ ನಾವು ಬೆಳೆದವರು. ನಾವೆಲ್ಲರೂ ಒಟ್ಟಿಗೆ ಐವನು, ನಾನು, ಈ ರೀತಿ ನಮ್ಮ ಗೆಳೆಯರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ. ಮುಸ್ಲಿಮರ ಮನೆಗೆ ರಂಜಾನಿಗೆ ಎಷ್ಟೇ ಇರ್ಬೋದು ನಮ್ಮ ಮಧ್ಯೆ ಸಂಘರ್ಷಗಳು, ರಂಜಾನಿಗೆ ಕರೆದ್ರೆ, ಇಫ್ತಾರ್ಗೆ ಕರೆದ್ರೆ ಹಿಂದೂಗಳಿಗೆ ಬಹಳ ಖುಷಿ. ಕರೀಲಿಲ್ಲ ಅಲ್ಲ ಅಂತ, ಒಳ್ಳೆ ಬಿರಿಯಾನಿ ತಿನ್ಬೋದು ಅಂತ, ಅದೊಂದು ಖುಷಿ ಅಲ್ವಾ. ಕ್ರೈಸ್ತರ ಮನೆಯಲ್ಲಿ ಕ್ರಿಸ್ಮಸ್ಗೆ ಕರೆದಾಗ ಅದೊಂದು ಖುಷಿ, ಹೋಗುವಂಥದ್ದು, ಒಟ್ಟಿಗೆ ಬೆರೆಯುವಂಥದ್ದು, ಒಟ್ಟಿಗೆ ತಿನ್ನುವಂಥದ್ದು. ಇವತ್ತು ನಾವು ಅದನ್ನು ಖುಷಿ ಪಡ್ತೀವಿ. ನಮ್ಮ ಯಾರೋ ಒಬ್ಬ ಗೆಳೆಯ ರಂಜಾನ್ಗೆ ಕರೆದ ಅಂತ ಹೇಳುವಂಥದ್ದು ಮುಸ್ಲಿಮರಿಗೂ ಹಿಂದೂಗಳಿಗೂ ಕ್ರೈಸ್ತರಿಗೂ ಹೆಮ್ಮೆಯ ವಿಷಯ. ಇಲ್ಲಿ ಯಾವುದೇ ದ್ವೇಷ ಇರಲಿಲ್ಲ, ಕೋಪ ಇರಲಿಲ್ಲ, ಗಲಾಟೆ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ದುಷ್ಕೃತ್ಯಗಳು ಇವತ್ತು ನಡೀತಾ ಇದ್ದಾವೆ. ಇದನ್ನು ನಾವು ತಡೆಯಬೇಕಾದ್ರೆ ನಾವೆಲ್ಲರೂ ಒಂದಾಗಬೇಕು. ಈ ವೇದಿಕೆ ಇವತ್ತು ಸಹಬಾಳ್ವೆ, ಇವತ್ತು 3 ದಿನದ ಈ ಕಾರ್ಯಕ್ರಮದಲ್ಲಿ ತಾವೇ ಗಮನಿಸಿ ಬಹಳಷ್ಟು ಹಿಂದೂಗಳು ಇಲ್ಲಿ ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಬೇರೆ ಬೇರೆ ಜೈನ್ ಅವರು ಕೂಡ ಇಲ್ಲಿ ಬಂದು ತಮ್ಮ ಒಂದು ಹರಕೆಯನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸಹಬಾಳ್ವೆಯ ಪ್ರತೀಕವಾದ ಈ ಒಂದು ಪ್ರದೇಶದಲ್ಲಿ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ನಾವು ಬಾಳುವ ವಸುದೈವ ಕುಟುಂಬಕಂ, ಅಂದರೆ ಈ ಪ್ರಪಂಚವೇ ಒಂದು ಕುಟುಂಬ. ಆ ಕುಟುಂಬದಲ್ಲಿ ನಾವು ಇವತ್ತು ಪ್ರೀತಿ ಅಸೂಯೆ ಪ್ರೀತಿಯಿಂದ ಬಾಳುವ, ಅಸೂಯೆಯನ್ನು ಬಿಡುವ, ದ್ವೇಷವನ್ನು ಬಿಡುವ, ಎಲ್ಲರೂ ಸಹಬಾಳ್ವೆಯಲ್ಲಿ ನಾವು ಸಮಾಜದಲ್ಲಿ ನಾವು ಕ್ರಿಶ್ಚಿಯನರು ಶಾಂತಿ ಪ್ರಿಯರು, ನಾವು ಯಾರೊಂದಿಗೂ ನಾವು ಇತರ ಧರ್ಮದವರಿಗೆ ಎಂದಿಗೂ ನಾವು ದ್ವೇಷ ಮಾಡಿದವರಲ್ಲ. ಆಸ್ ಅ ಬೈಬಲ್ ಸೇಸ್ ಲವ್ ಯುವರ್ ನೇಬರ್. ಸೊ ನಾವು ನಮ್ಮ ನೆರೆಕರೆಯವರನ್ನು ನಾವು ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಮ್ಮ ಪ್ರೀತಿಯನ್ನು ತೋರಿಸಿದ್ದೇವೆ. ಇತರ ಹಬ್ಬಗಳಲ್ಲಿ ಕೂಡ ನಾವು ನಮ್ಮ ಪ್ರೀತಿಯನ್ನು ನಮ್ಮ ಅನ್ಯ ಧರ್ಮೀಯರೊಟ್ಟಿಗೆ ನಾವು ಹಂಚಿಕೊಂಡಿದ್ದೇವೆ. ಅದೇ ರೀತಿ ಎಲ್ಲ ಧರ್ಮದವರು ಪ್ರೀತಿಯಿಂದ ಸಹಬಾಳ್ವೆಯಿಂದ ಬಾಳಲಿ ಮತ್ತು ಈ ಪುಣ್ಯಕ್ಷೇತ್ರದ ಈ 3 ದಿನಗಳ ಹಬ್ಬವು ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಲಿ. ರಾಜಕೀಯವಾದ ಸಮಾನತೆ, ಆರ್ಥಿಕ ಸಮಾನತೆ, ಸಾಮಾಜಿಕ ಸಮಾನತೆ, ಈ ಸಮಾನತೆಗಳು ಬಂದಾಗ ಈ ಸಮಾನತೆಗಳ ಹಿನ್ನೆಲೆಯಲ್ಲಿ ನಮ್ಮ ಸಂವಿಧಾನವನ್ನು ರಚಿಸಲಾಗಿದೆ. ಸೊ ರಾಜಕೀಯವಾಗಿ ಏನು ಮುನೀರ್ ಕಾಟಿಪಳ್ಳ ಏನು ಹೇಳಿದರು, ಇವತ್ತಿನ ಈ ಪರಿಸರ ಏನಿದೆ, ಬೇರೆ ಬೇರೆ ವರ್ಗದವರಿದ್ದೀವಿ, ಬೇರೆ ಬೇರೆ ಜಾತಿಯವರಿದ್ದೀವಿ. ಈ ಪರಿಸರವನ್ನು ಕೆಣಕಿಸಲಿಕ್ಕೆ, ಕಲುಷಿತ ಮಾಡಲಿಕ್ಕೆ ಕಾರಣ ಯಾರು ಎಲ್ಲರೂ ಕೂಡ ಓಪನ್ ಆಗಿ ಗೊತ್ತಿದೆ. ಇನ್ನೊಂದು, ಸಾಮಾಜಿಕವಾಗಿ ಯಾವ ರೀತಿ ಇದ್ದೀವಿ. ಬಹುಶಃ ಭಾರತದ ಇತಿಹಾಸ ಅಥವಾ ಪ್ರಪಂಚದ ಇತಿಹಾಸವನ್ನು ಕೂಡ ನೋಡಿದಾಗ, ಈವನ್ ಅಬ್ರಾಹಿಂ ಲಿಂಕನ್ ಅವರು ಕೂಡ ಒಬ್ಬ ವಕೀಲರಾಗಿ ಅವರಿದ್ದಾಗ ಅವ್ರು ನೋಡಿದಂಥ ಅವರ ಕಣ್ಣಾರೆ ಕಂಡದ್ದು, ಅದು ಕೂಡ ಅಮೇರಿಕದಂಥ ದೇಶದಲ್ಲಿ ಕಣ್ಣಾರೆ ಕಂಡದ್ದು ಏನಂದರೆ, ಆ ಸಂದರ್ಭದಲ್ಲಿ ಸ್ಲೇವರೀಸ್, ತನ್ನ ಕಣ್ಣೆದುರೇ ಮಕ್ಕಳನ್ನು ಮಾರಾಟ ಮಾಡ್ತಾ ಇದ್ದದ್ದು, ಕಣ್ಣೆದುರೇ ಮಹಿಳೆಯರನ್ನು ಮಾರಾಟ ಮಾಡ್ತಾ ಇದ್ದದ್ದು, ಇಂಥ ಒಂದು ವಿಚಾರಧಾರೆಗಳನ್ನು ನೋಡಿದಾಗ ಅವರು ನೆಕ್ಸ್ಟು ರಾಜಕೀಯಕ್ಕೆ ಇಳಿದ್ರು. ಅಲ್ಲಿ ಆ ಸ್ಲೇವರಿ ಏನಿದೆ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರು ಕ್ರಮ ಕೈಗೊಂಡರು. ಅದು ಇಂಗ್ಲೆಂಡ್ ಪರಿಸರದಲ್ಲಿ ಕೂಡ ಆ ಭೂಮಾಲೀಕತ್ವ ಇತ್ತು, ಅಸಮಾನತೆ ಇತ್ತು. ಅದು ಕ್ರಿಸ್ತಶಕ ಆರನೇ ಸಂದರ್ಭದಲ್ಲಿ ಕ್ರಿಸ್ತಶಕ 6ನೇ ಸಂದರ್ಭದಲ್ಲಿ ಈ ಒಂದು ಬದಲಾವಣೆಗಳು ಬಂದರೆ, ಭಾರತಕ್ಕೆ ಬಂದಾಗ ನಮ್ಮಲ್ಲಿ ಇತಿಹಾಸವನ್ನು ನೋಡಿದಾಗ ಕೇವಲ ಜಾತಿ ಒಂದು ಧರ್ಮ ಅಂತ ಅಲ್ಲ, ಒಂದು ಹಿಂದೂ ಧರ್ಮದಲ್ಲಿ ಹೈರಾರಿಕಿಕಲ್ ಸಿಸ್ಟಮ್ ಅಂತ ಹೇಳ್ತೇವೆ, ಚತುರ್ವರ್ಣ ಅಂತ, ಈ ಹಿನ್ನೆಲೆಯಲ್ಲೂ ಕೂಡ ಅಸಮಾನತೆಗಳು ಬಂದಿದ್ದವು.
ನಾನು ಒಂದು ಜಾತಿಯಲ್ಲಿ ನನಗೆ ಯಾವಾಗ ಕಂಡು ಬಂತು, ಈಗ ಮುನೀರ್ ಹೇಳಿದ್ರು, ನಾವು ಅಲ್ಲಲ್ಲಿ ನೋಡ್ತಿದ್ವಿ, ಬೇರೆ ಬೇರೆ ಸಂದರ್ಭಗಳಲ್ಲೇ ನಾವು ಬೇರೆ ಬೇರೆ ಜನರುಗಳನ್ನ ಆತ್ಮೀಯತೆಯಿಂದ ನೋಡ್ತಿದ್ದೀವಿ. ಆ ಅನಿವಾರ್ಯತೆಯಲ್ಲಿ ನಮಗೆ ಸಹಬಾಳ್ವೆಯಲ್ಲೂ ಬಂದಿತ್ತು. ಆ ಅನಿವಾರ್ಯತೆಯಲ್ಲಿ ನಮಗೆ ಯಾರೂ ಕೂಡ ಒಬ್ಬ ನೀನು ಕ್ರಿಶ್ಚಿಯನ್, ನೀನು ಹಿಂದೂ ಅಂತ ಗೊತ್ತಾಗಿರಲಿಲ್ಲ.